ಕಾಪು ತಾಲೂಕಿನ ಉಚ್ಚಿಲ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ವಾರ್ಷಿಕ ಮಹೋತ್ಸವವು ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಈ ಕುರಿತಾದ ಒಂದು ವರದಿ ಇಲ್ಲಿದೆ. ಈಶ ಗಿರೀಶ ನರೇಶ ಪರೇಶ ಮಹೇಶ ವಿಲೇಶಯ ಭೂಷಣ ಭೋ ಸಾಂಬ ಸದಾಶಿವ ಶಂಭೋ ಶಂಕರ ಶರಣ. ಕಾಪು ತಾಲೂಕಿನ ಉಚ್ಚಿಲ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ವಾರ್ಷಿಕ ಮಹೋತ್ಸವವು ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಮಹಾಶಿವರಾತ್ರಿಯಂದು ಧ್ವಜಾರೋಹಣಗೊಂಡು ಸಂಭ್ರಮದ ರಥೋತ್ಸವ ಜರುಗಿತು. ಸಾಂಬ ಸದಾಶಿವ ಶಂಭೋ ಶಂಕರ ಶರಣಂ ನೇತವ ಚರಣಯುಗಂ ಪೂರಿ ಕುರು ಮಾಮಜ್ಞಮನಾಥಂ ದೂರಿ ಕುರು ಮೇ ದುರಿತಂ ಭೋ. 1200 ವರ್ಷಗಳ ಇತಿಹಾಸ ಹೊಂದಿರುವ ಕಾರಾಸುರ ಪ್ರತಿಷ್ಠಿತ ಉಚ್ಚಿಲ ಶ್ರೀ ಮಹಾಲಿಂಗೇಶ್ವರ ದೇವರು ಪಶ್ಚಿಮ ಕರಾವಳಿಯ ಅತಿ ಪುರಾತನ ದೇವಾಲಯಗಳಲ್ಲಿ ಒಂದಾಗಿದೆ. ಪರಿಸರದ 10 ಗ್ರಾಮಗಳು ಘಟ್ಟದ ಮೇಲೂ ಸರ್ವ ಧರ್ಮದ ಭಕ್ತರನ್ನ ಹೊಂದಿರುವ ಶ್ರೀ ಮಹಾಲಿಂಗೇಶ್ವರ ದೇವರು ಭಕ್ತರ ಸಕಲ ಇಷ್ಟ ಪ್ರದಾಯಕನಾಗಿದ್ದಾನೆ. ಉಚ್ಚಿಲದ ಮಹಾಲಿಂಗೇಶ್ವರ ದೇವರ ವಾರ್ಷಿಕ ಮಹೋತ್ಸವ ಇಂದು ನಡೆಯುತ್ತಾ ಇದೆ. ಶಿವರಾತ್ರಿಯ ಶುಭ ದಿನದಂದು ಧ್ವಜಾರೋಹಣಗೊಂಡು 4ನೇ ದಿನದಲ್ಲಿ ಇಂದು ಶ್ರೀಮನ್ ಮಹಾರಥೋತ್ಸವ ಬಹು ವಿಜೃಂಭಣೆಯಿಂದ ಊರ ಪರವೂರ ಭಕ್ತರ ಸಹಕಾರದಿಂದ ಉತ್ತಮ ರೀತಿಯಲ್ಲಿ ನಡೆಯುತ್ತಾ ಇದೆ. ಬೆಳಿಗ್ಗೆಯಿಂದ ದೇವರಿಗೆ ಶತರುದ್ರಾಭಿಷೇಕ, ನಮಕ ಪ್ರಧಾನ ಹೋಮ, ಅದೇ ರೀತಿ ಮಹಾಪೂಜೆ ನಡೆದು ರಥಾರೋಹಣವು ಮಧ್ಯಾಹ್ನ ನಡೆದು ಸಾರ್ವಜನಿಕ ಅನ್ನ ಸಂತರ್ಪಣೆ ಈ ಹೊತ್ತಿಗೆ ನಡೆಯಿತು. ಮಹಾಲಿಂಗೇಶ್ವರ ದೇವಸ್ಥಾನವು ಸುಮಾರು 1200 ವರ್ಷಗಳ ಇತಿಹಾಸ ಹೊಂದಿದ್ದು ಕರಾಸುರ ಎಂಬ ರಾಕ್ಷಸ ಪ್ರತಿಷ್ಠೆ ಮಾಡಿದ ಒಂದು ಐತಿಹ್ಯ ಇಲ್ಲಿ ಇದೆ. ಪಶ್ಚಿಮಾಭಿಮುಖವಾಗಿರುವಂತಹ ಮಹಾಲಿಂಗವು ನಮ್ಮ ಉಚ್ಚಿಲ ಮಹಾಲಿಂಗೇಶ್ವರನದು. ಮಹಾಲಿಂಗೇಶ್ವರನಿಗೆ ಅಭಿಮುಖವಾಗಿ ನಂದಿಯು ಬೃಹತ್ ಗಾತ್ರದಲ್ಲಿ ಪೂಜೆಗೊಳ್ಳುತ್ತಿದೆ. ನಂದಿಯು ಭಾರಿ ಪಾವಿತ್ರತೆಯನ್ನು ಹೊಂದಿದ್ದು ದನಕರುಗಳಿಗೆ ಕಷ್ಟ ಬಂದಾಗ ಅಥವಾ ಹಾಲು ಕೊಡದಿದ್ದಾಗ ಅದಕ್ಕಾಗಿ ಆ ಹರಕೆಯನ್ನು ಕೊಟ್ಟು ನಂದಿಗೆ ಹುರುಳಿ ಎಣ್ಣೆಯನ್ನು ಹಚ್ಚಿ ಆ ಪೂಜೆ ಮಾಡುವ ಕ್ರಮ ಇದೆ. ಶಿವಾಯ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ನಮಃ ಶಿವಾಯ. ನಂದಿ ಮಂಟಪದ ನಂದಿಯು ಬಲು ವಿಶೇಷತೆಯನ್ನ ಹೊಂದಿದ್ದು ಉತ್ತರಾಯಣ ಮತ್ತು ದಕ್ಷಿಣಾಯಣವನ್ನ ತನ್ನ ಕಣ್ಣಿನ ದೃಷ್ಟಿಯಲ್ಲಿ ತೋರಿಸುವ ಕುಳಿತ ಭಂಗಿಯ ಜೀವಂತ ನಂದಿ ಎಂದೇ ಪ್ರಸಿದ್ಧನಾಗಿದ್ದಾನೆ. ಬೆಣ್ಣೆ ಎಣ್ಣೆಗಳನ್ನ ಲೇಪಿಸಿಕೊಂಡು ಹುರುಳಿ ಪಂಚಕಜ್ಜಾಯವನ್ನ ಪಡೆದು ಜಾನುವಾರುಗಳ ರಕ್ಷಕನಾಗಿ ಶ್ರೀ ಕ್ಷೇತ್ರದಲ್ಲಿ ಪೂಜೆಗೊಳಪಡುತ್ತಿದ್ದಾನೆ. ಜಯ ಕೈಲಾಸ ನಿವಾಸ ಪ್ರಮಥ ಗಣಾಧೀಶ ಭೂಸುರಾಚಿತ ಭೋ ಸಾಂಬ ಸದಾಶಿವ ಶಂಭೋ ಶಂಕರ ಶರಣ. ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳು ನಡೆಯುತ್ತಾ ಇದ್ದು ಕಳೆದ 3 ವರ್ಷಗಳಿಂದ ಹೆಚ್ಚಿನ ಒಂದು ಅಭಿವೃದ್ಧಿ ಕೆಲಸ ನಡೆಯುತ್ತಾ ಇದೆ. ಬ್ರಹ್ಮಕಲಶೋತ್ಸವವು 2016ರಲ್ಲಿ ನಡೆದು ಆನಂತರ ಬ್ರಾಹ್ಮಣ ಸಭಾದ ವತಿಯಿಂದ ಅನ್ನಬ್ರಹ್ಮ ಎಂಬ ಒಂದು ಭೋಜನ ಶಾಲೆ ನಿರ್ಮಾಣಗೊಂಡು ನೂತನ ರಥ ನವೀಕರಣ, ನೂತನ ಬಾವಿ, ಅದೇ ರೀತಿ ರಾಶಿಪೂಜಾ ಮಹೋತ್ಸವ ಇತ್ಯಾದಿಗಳೆಲ್ಲ ನಡೆದು ಉತ್ತಮ ರೀತಿಯಲ್ಲಿ ಭಕ್ತರ ಸಹಕಾರದಿಂದ ನಡೆಯುತ್ತೆ. ಅದೇ ರೀತಿ ಇತ್ತೀಚೆಗಷ್ಟೇ 2 ತಿಂಗಳ ಹಿಂದೆ ಸುವರ್ಣ ಅಟ್ಟೆ ಪ್ರಭಾವಳಿಯನ್ನು ನಾವು ಊರವರೆಲ್ಲರೂ ಸೇರಿ ದೇವರಿಗೆ ಅರ್ಪಣೆ ಮಾಡಿದ್ದೇವೆ. ವ್ಯವಸ್ಥಾಪನಾ ಸಮಿತಿ ರಚನೆಗೊಂಡು ದ್ವಿಮಣಿ ಆರ್ ಭಟ್ ಅವರ ಅಧ್ಯಕ್ಷತೆಯಲ್ಲಿ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳು ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಹಾಗೂ ಇನ್ನು ಮುಂದೆಯೂ ಸಮಗ್ರ ಜೀರ್ಣೋದ್ಧಾರದ ನಮ್ಮ ಒಂದು ಯೋಜನೆಯೂ ಇದ್ದು ಊರ ಪರವೂರ ಭಕ್ತರ ಸಹಕಾರವನ್ನು ಅದಕ್ಕಾಗಿ ನಾವು ಆ ವಿಷಯದಲ್ಲಿ ಊರ ಪರವೂರ ಜನರ ಎಲ್ಲರ ಸಹಕಾರವನ್ನು ಕೋರ್ತಾ ಇದ್ದು ದೇವಸ್ಥಾನವು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಾ ಇದ್ದು ಮಹಾಲಿಂಗೇಶ್ವರ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಈ ಸಮಯದಲ್ಲಿ ನಾನು ದೇವರಲ್ಲಿ ಪ್ರಾರ್ಥಿಸಿದ್ದೇನೆ. ಸಾವಿರಾರು ಮಂದಿ ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡು ಶ್ರೀದೇವರ ಅನ್ನ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು.
सदा शिव शम्भो शङ्कर शरणम् ಸಂತೋಷ್ ಸ್ಪಂದನ ನ್ಯೂಸ್ ಕಾಪು. सर्वदेव सर्वात्म सर्वदा दुर्वृत गर्वहरण विभो साम्ब सदा शिव शम्भो शङ्कर शरणम् वेदवचरण